ರಾಜ್ಯಸಭಾ ಸದಸ್ಯ ಆಸ್ಕರ್ ಫೆರ್ನಾಂಡಿಸ್ ಅವರು ಬಂಗ್ಲಗುಡ್ಡಿಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸಲೆಂದು 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನುದಾನ ಬೇರೆಡೆಗೆ ವರ್ಗಾವಣೆಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಕಾರ್ಕಳ ಪುರಸಭೆಯ ಸದನದ ಬಾವಿಗಿಳಿದು ತೀವ್ರವಾಗಿ ಹೋರಾಟ ನಡೆಸಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ. ಜನವರಿ 27ರಂದು ಕಾರ್ಕಳ ಪುರಸಭೆಯ 2ನೇ ಮಾಸಿಕ ಸಭೆ ನಡೆದಿತ್ತು. ಬಂಗ್ಲೆಗುಡ್ಡೆ ಪರನೀರಿನಲ್ಲಿ ಮಂಜೂರು ಆಗಿದ್ದ ಟ್ಯಾಂಕ್ ಕಾಮಗಾರಿಯನ್ನ ತಡೆಹಿಡಿದಿರುವ ವಿಚಾರದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಯರು ನಡೆಸಿದ ಪ್ರತಿಭಟನೆಗೆ ಮಣಿದು ಅಂದು ಸಭೆಯನ್ನು ಮುಂದೂಡಲಾಗಿತ್ತು. ಮುಂದೂಡಿದ ಸಾಮಾನ್ಯ ಸಭೆಯು ಇಂದು ಪುರಸಭಾಧ್ಯಕ್ಷೆ ಸುಮಾ ಅಧ್ಯಕ್ಷತೆಯಲ್ಲಿ ಆರಂಭಗೊಳ್ತಾ ಇದ್ದಂತೆ ಬಂಗ್ಲೆಗುಡ್ಡೆ ಪರನೀರಿಗೆ ಮಂಜೂರು ಆಗಿದ್ದ ಟ್ಯಾಂಕ್ ಕಾಮಗಾರಿ ಕುರಿತು ಪ್ರಸ್ತಾಪವಾಗಿ ಅದರ ಕುರಿತು ಸ್ಪಷ್ಟೀಕರಣವನ್ನ ಲೋಕೋಪಯೋಗಿ ಇಲಾಖೆಯ ಹಿರಿಯ ಅಭಿಯಂತರ ಸುಂದರ ಸಭೆಗೆ ನೀಡಿದರು. ಟ್ಯಾಂಕ್ ಕಾಮಗಾರಿ ರದ್ದುಪಡಿಸುವಲ್ಲಿ ಲೋಕೋಪಯೋಗಿ ಇಲಾಖೆಯ ಪಾತ್ರವನ್ನ ತಳ್ಳಿ ಹಾಕಿದ ಅವರು, ಪುರಸಭಾ ಮುಖ್ಯಾಧಿಕಾರಿ ಬರೆದಿರುವ ಪತ್ರದಿಂದಾಗಿ ಕಾಮಗಾರಿಯನ್ನ ಕೈಬಿಡಲಾಗಿದೆ ಎಂದರು. ಇದರಿಂದ ಕೆರಳಿದ ಸ್ಥಳೀಯ ಕೌನ್ಸಿಲರ್ ಪ್ರತಿಮಾ ರಾಣೆ ಆಕ್ರೋಶ ವ್ಯಕ್ತಪಡಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಅನುದಾನ ಬಿಡುಗಡೆಗೆ ಭಾರೀ ಪ್ರಯತ್ನ ಮಾಡಿರೋದು ನಾನು, ಅದನ್ನ ಏಕಾಏಕಿ ರದ್ದುಪಡಿಸುವಲ್ಲಿ ನೀವು ಮುಂದಾಗಿದ್ದೀರಿ. ಅದಕ್ಕೆ ಕುಮ್ಮಕ್ಕು ನೀಡಿದವರು ಯಾರು? ಜನಪ್ರತಿನಿಧಿಗಳ ಗಮನಕ್ಕೆ ಆ ವಿಚಾರ ತರದೆಯೇ ನಿಮ್ಮ ಇಚ್ಛಾನುಸಾರವಾಗಿ ನಡೆದುಕೊಳ್ಳಲು ನಿಮ್ಮ ವೈಯಕ್ತಿಕ ವಿಚಾರವಲ್ಲ. ನಾನೊಬ್ಬಳು ದಲಿತ ಮಹಿಳೆ ಎಂಬ ಕಾರಣಕ್ಕಾಗಿ ನೀವು ಈ ರೀತಿಯಲ್ಲಿ ನಡೆದುಕೊಳ್ಳುವುದು ಸರಿಯಲ್ಲ. ಇದೇ ವಿಚಾರದಲ್ಲಿ ಜಿಲ್ಲಾಧಿಕಾರಿಯವರಿಂದಲೂ ನಿಮಗೆ ಮಂಗಳಾರತಿಯಾಗಿದೆ. 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇತರ ಯೋಜನೆಯಡಿಯಾದರೂ ನನ್ನ ವಾರ್ಡ್ನಲ್ಲಿ ನೀರಿನ ಟ್ಯಾಂಕ್ ಕಾಮಗಾರಿ ನಡೆಸಬೇಕು ಅಂತ ಪಟ್ಟು ಹಿಡಿದು ಲಿಖಿತ ಹೇಳಿಕೆ ನೀಡಬೇಕು ಅಂತ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ ಅವರನ್ನ ಒತ್ತಾಯಿಸಿದರು. ಆರಂಭದಲ್ಲಿ ಆಡಳಿತ ಪಕ್ಷದ ಬಿಜೆಪಿಯ ಕೌನ್ಸಿಲರ್ಗಳು ಮೌನಕ್ಕೆ ಶರಣಾಗಿದ್ರೂ ಕೂಡ ಮುಖ್ಯಾಧಿಕಾರಿಯವರಿಂದ ಯಾವುದೇ ಪ್ರತಿಕ್ರಿಯೆ ಹೇಳಿಕೆ ಬಾರದೆ ಹೋದುದರಿಂದ ಕೆರಳಿದ ಬಿಜೆಪಿ ಸದಸ್ಯರು, ಒಂದು ನೀವು ಸ್ಪಷ್ಟೀಕರಣ ನೀಡಿ, ಇಲ್ಲದೆ ಹೋದರೆ ನಾವು ಕೂಡ ನಿಮ್ಮ ವಿರುದ್ಧ ಪ್ರತಿಭಟನೆಗೆ ಮುಂದಾಗಬೇಕಾದೀತು ಅಂತ ಎಚ್ಚರಿಸಿದ್ರು. ಈ ಎಲ್ಲ ಬೆಳವಣಿಗೆಯ ನಡುವೆ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ ಹೇಳಿಕೆಯೊಂದನ್ನು ನೀಡಿ ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಸಮಗ್ರ ಕುಡಿಯುವ ನೀರಿಗಾಗಿ 77 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಯೋಜನೆ ಜಾರಿಗೊಳ್ಳಲಿದೆ. ಎಣ್ಣೆಹೊಳೆಯಲ್ಲಿ ನಿರ್ಮಾಣಗೊಳ್ತಾ ಇರುವ ಅಣೆಕಟ್ಟಿನಿಂದ ರಾಮಸಮುದ್ರಕ್ಕೆ ಕುಡಿಯುವ ನೀರು ಹರಿದುಬಿಟ್ಟು ಆ ಮೂಲಕ ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಪ್ರತಿದಿನ 24 ಗಂಟೆಗಳ ಕಾಲ ಕುಡಿಯುವ ನೀರು ಸರಬರಾಜು ಮಾಡುವುದಾಗಿದೆ. ಆ ಯೋಜನೆಯಡಿಯಲ್ಲಿ ಬಂಗ್ಲೆಗುಡ್ಡೆ ಪರನೀರಿನಲ್ಲಿ ಹೊಸ ಟ್ಯಾಂಕ್ ನಿರ್ಮಾಣಕ್ಕೆ ಮುಂದಿಡುವುದಾಗಿ ತಿಳಿಸಿದರು. ನಾವು ಈಗ ಚರ್ಚೆ ಮಾಡಿದಂತೆ ಮುಂದೆ ಅವರು ಸಭೆಗೆ ಬರ್ತಾರೆ, ನಾನು ಸ್ಪೆಷಲ್ ಮೀಟಿಂಗ್ ಕರೆದು ಆ ದಿನ ನಾವು ನಿರ್ಣಯ ಮಾಡುವ. ಯಾಕಂದ್ರೆ ಇವತ್ತು ನಮಗೆ ಆ ಸಬ್ಜೆಕ್ಟ್ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ಟೆಕ್ನಿಕಲ್ ಐಡಿಯಾ ನಮ್ಮ ಹತ್ರ ಇಲ್ಲ. ಬೇರೆ ನಿರ್ಣಯ ಮಾಡಿ, ಅವರಿಗೆ ಆದ ಅನ್ಯಾಯಕ್ಕೋಸ್ಕರ ನಮ್ಮಿಂದ ತಪ್ಪಿಂದಗೋಸ್ಕರ ನೀವು ಕ್ಷಮೆ ಕೇಳಿ ಅಂತ ನಾವು ಹೇಳುದಿಲ್ಲ. ನೀವು ಅಧಿಕಾರಿಯಾಗಿ ನಿಮ್ಮಿಂದ ನಾವು ಕ್ಷಮೆ ಯಾಚಿಸೋ ಇಲ್ಲ. ಆದ ತಪ್ಪಿಗೆ ಪರಿಹಾರ ಏನು ಅಂತ ಪರಿಹಾರ ಆಗಿದೆ. ಅವರಿಗೆ ಒಂದು 30 ಲಕ್ಷ ರೂಪಾಯಿ ಕಾಮಗಾರಿಯನ್ನು ನಾನು ಇಡುವ ಕೊಡುವ ಜವಾಬ್ದಾರಿ ತಗೊಳ್ತಾರೆ. ಒಂದು ಮಾತು ಕೊಡಿ. ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಪಲ್ಲವಿರಾವ್, ಆಡಳಿತ ಪಕ್ಷದ ಶೋಭಾ ದೇವಾಡಿಗ, ಯೋಗೀಶ್ ದೇವಾಡಿಗ, ಪ್ರದೀಪ್ ರಾಣೆ, ಶಶಿಕಲಾ, ಪ್ರತಿಪಕ್ಷದ ವಿನ್ನಿ ಬೋಲ್ಡ್ ಮೆಂಡೋನ್ಸಾ, ಹರೀಶ್ ದೇವಾಡಿಗ, ನಳಿನಿ ಆಚಾರ್ಯ, ರಹಮತ್ ಚರ್ಚೆಯಲ್ಲಿ ಪಾಲ್ಗೊಂಡರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.